ಹಾಯ್ ನಮಸ್ತೆ, ಹೇಗಿದ್ದೀರಾ? ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇದು ಒಂದು ಮಂಗಳೂರಿನ ತುಂಬ ಜನಪ್ರಿಯವಾದ ಮತ್ತು ಕೈಗೆಟುಕುವ ದರದಲ್ಲಿರುವಂಥ ಜಲ ಸಾರಿಗೆಯಾಗಿದೆ. ಈ ಪ್ಲೇಸಿನ ಹೆಸರು ಸುಲ್ತಾನ್ ಬತ್ತೇರಿ. ಇಲ್ಲಿ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಬೀಚಿಗೆ ಹೋಗಲಿಕ್ಕೆ ಸುಲಭ ದಾರಿ, ಅಂದರೆ ಈ ಬೋಟ್ನಲ್ಲಿ ಹೋಗ್ಬೋದು. ಇಲ್ಲಿಂದ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಬೀಚಿಗೆ. ಇಲ್ಲಾಂದರೆ ಗಾಡಿಯಲ್ಲಿ ಹೋಗೋದಾದರೆ ಒಂದು ಅರ್ಧ ಗಂಟೆ ಬೇಕು. ಇದು ಆದರೆ 5 ನಿಮಿಷದ ದಾರಿ. ಇದು ಮಂಗಳೂರಿನ ಬೋಳೂರಿನ ಐತಿಹಾಸಿಕ ಸುಲ್ತಾನ್ ಬತ್ತೇರಿ ಗೋಪುರದ ಹತ್ತಿರ ಇರುವಂಥ ದೋಣಿ ನಿಲ್ದಾಣ ಇದು ಗುರುಪುರ ನದಿ ಮತ್ತು ಪಲ್ಗುನಿ ನದಿಯ ಮೂಲಕ 5 ನಿಮಿಷ ಇದರಲ್ಲಿ ದಾರಿ ಇರೋದು. ಅಂದರೆ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಬೀಚಿಗೆ ಹೋಗಲಿಕ್ಕೆ ಇದು ಅದರ ಬೋಟ್ ಮೂಲಕ ಹೋಗ್ಬೋದು. ಇಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7:30 ತನಕ ಇದು ವ್ಯವಸ್ಥೆ ಇದೆ ಅಲ್ಲಿ ಬೋಟ್ ಹೋಗಲಿಕ್ಕೆ. ತುಂಬ ಜನ ಬಂದಿರ್ತಾರೆ. ಇದು ಸಮ್ಮರಲ್ಲಿ ಹೋಗಬೇಕು, ಏಪ್ರಿಲ್ ಮೇಯಲ್ಲಿ ತುಂಬ ಒಳ್ಳೆಯದಾಗ್ತದೆ. ಸೂರ್ಯಾಸ್ತ ಎಲ್ಲ ನೋಡಲಿಕ್ಕೆ ತುಂಬ ರಶ್ ಇರ್ತದೆ. ಯಾರಾದರೂ ಮಂಗಳೂರಿಗೆ ಬಂದಾಗ ಈ ಪ್ಲೇಸ್ ನೋಡಿ ತುಂಬಾ ಖುಷಿ ಆಗ್ತದೆ. ಇಲ್ಲಿಂದ ಮತ್ತು ತಣ್ಣೀರು ಬೀಚಿಗೆ ಹೋಗಲಿಕ್ಕೆ ಹತ್ತಿರ. ಈ ಬೋಟಲ್ಲಿ ಕೂತಾಗ ಸ್ವಲ್ಪ ಭಯ ಆಯಿತು. ತುಂಬ ಜನ ಇದ್ರಾಗ ಅವರನ್ನು ನೋಡಿ ಕೂಡ ಧೈರ್ಯ ಮಾಡಿ ಕೂತದ್ದು. ನೋಡಿ, ದೊಡ್ಡದುಂಟು ಬೋಟು. ಒಮ್ಮೆಗೆ ಒಂದು 70 ಜನ ಕರ್ಕೊಂಡು ಹೋಗ್ತಾರಂತ. 70 ಜನ ಬೆಳಿಗ್ಗೆ ಸಂಜೆ ಪ್ರಯಾಣ ಮಾಡ್ತಾರೆ. ಅಂದರೆ ಕೆಲಸಕ್ಕೆಲ್ಲ ಹೋಗುವವರು, ಆಫೀಸಿಗೆಲ್ಲ ಹೋಗುವವರೆಲ್ಲ ಇದರ ಮೂಲಕ ಮಂಗಳೂರಿಂದ ಹೋಗಿ ಬರೋದೆಲ್ಲ ಮಾಡ್ತಾರೆ. ಪ್ರೈಸು ಕಮ್ಮಿ ಉಂಟು, ಚಾರ್ಜ್ ಏನು ಅಷ್ಟು ಏನು ಇಲ್ಲ, ಕಡಿಮೆ ದರ ಉಂಟು. ನೋಡಿ, ನೀರಿನ ನಡುವೆ ಎಲ್ಲ ಹೋಗುವಾಗ ನೋಡಿ, ಇಲ್ಲಿ ಬೋಟಿಂದ ಇಳಿದು ಬರೋದು, ಬೋಟಲ್ಲಿ ಹೋಗೋದು. ಕೆಲವರು ಈ ಬೋಟಲ್ಲಿ ಹೋಗ್ಲಿಕ್ಕೆ ಅಂತಲೇ ಬರ್ತಾರೆ, ತುಂಬ ಟೂರಿಸ್ಟ್ನವರು. ಖುಷಿ ಆಗ್ತದೆ. ನೀವು ಯಾರಾದರೂ ಬೋಟಲ್ಲಿ ಹೋಗಲಿಕ್ಕೆ ಇಷ್ಟ ಇದ್ದರೆ ಬನ್ನಿ ಮಂಗಳೂರಿಗೆ. ಇವಾಗ ಬರಬೇಡಿ, ಮಳೆಯೆಲ್ಲ ಮುಗಿದ ಮೇಲೆ ಬನ್ನಿ. ಡಿಸೆಂಬರಿಂದ ಏಪ್ರಿಲ್ ಮೇ ತನಕ ಇಲ್ಲಿ ಒಳ್ಳೆಯದಾಗ್ತದೆ. ಮತ್ತು ಮಳೆಗಾಲದಲ್ಲೆಲ್ಲ ಕಷ್ಟ, ಇವಾಗೆಲ್ಲ ಆಗುವುದಿಲ್ಲ, ತುಂಬ ಮಳೆ ಇರ್ತದೆ, ನೀರಿನ ರಭಸ ಎಲ್ಲ ಜಾಸ್ತಿ ಇರ್ತದೆ. ಇದು ತಣ್ಣೀರುಬಾವಿ ಬೀಚಿಗೆ ಹೋಗುವವರು ಜಾಸ್ತಿ ಇದ್ದಾರೆ. ಇಲ್ಲಿಂದ ಸ್ವಲ್ಪನೇ ಇರೋದು. ಮತ್ತು ಸುಲ್ತಾನ್ ಬತ್ತೇರಿಯಿಂದ ಬೋಳೂರಿನಿಂದ ತಣ್ಣೀರುಬಾವಿಗೆ ಒಂದು 5 ನಿಮಿಷದಲ್ಲಿ ಬೋಟಲ್ಲಿ ಆ ಕಡೆಯಿಂದ ಈ ಕಡೆ ಬಿಡ್ತಾರೆ ನಮಗೆ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7:30 ತನಕ. ನೋಡಿ, ಇವಾಗ ಬೋಟ್ ಹೋಗ್ತಾ ಉಂಟು ನೋಡಿ. ಇದು ನಾನು ಬೇರೆಯವರು ಹೋಗುವುದನ್ನು ವಿಡಿಯೋ ಮಾಡಿದ್ದೆ ನೋಡಿ. ಹೋಗೋದು ನೋಡುವಾಗಲೇ ಖುಷಿ. ಎಷ್ಟು ದೊಡ್ಡ ಬೋಟ್, ಫುಲ್ಲು ಜನ ಇದ್ದಾರೆ. ಅಲ್ಲೇ ಸರ್ಕಲ್ ಆಗ್ತದೆ, ರೌಂಡ್ ಆಗಿ ತಿರುಗಿ ಆ ಕಡೆ ಹೋಗ್ತದೆ. ನದಿಯ ನಡುವೆ ಅಲ್ಲಿ ತಿರುಗಿ ಮತ್ತು ಆ ಕಡೆ ದಾರಿಗೆ ಹೋಗ್ತದೆ, ಈ ಕಡೆಯಿಂದ ಆ ಕಡೆಗೆ. चले फ्रेंड्स अवे बोट ಬರ್ತಿದೆ ಈ ಬೋಟ್ ಈ ಸೈಡ್ಗೆ. ನೆಕ್ಸ್ಟ್ ಕಡೆ ಅವೇ ಬೋಟ್ ಫಾರೆನ್
ಫಸ್ಟ್ ಟೈಮ್ ಬೋಟ್ ಉಡ್ಬೇಕು ಮಸ್ತ್ ಬೋಡಿಗೆ ಮತ್ತೆ ಬೋಟ್ ಇದಾಡು ಸುಲ್ತಾನ್ ಬತ್ತೇರಿ ಬೋಟ್ ಉಡ್പോಯಿನ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾರೆಲ್ಲ ಇಲ್ಲಿ ಹೋಗಿದ್ದೀರಾ, ಈ ಪ್ಲೇಸಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಂಗಳೂರಿಗೆ ಬಂದಾಗ ಈ ಪ್ಲೇಸಿಗೆ ವಿಸಿಟ್ ಕೊಡಿ. ಹೇಗಿತ್ತು ಬಂದು ತುಂಬಾ ಖುಷಿ ಆಗ್ತದೆ ಈ ಪ್ಲೇಸಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್.